ನಮಗೆ ಊಟ ಸರ್ವ್ ಆಗಿದೆ ಫೈನಲಿ. ಇನ್ಮೇಲೆ ನಾನು ಇವ್ರನ್ನ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅಂತ, ಎಲ್ಲೇ ಹೋಗಲಿ ಹಾಫ್ ಆನ್ ಅವರು ಸ್ಟಾರ್ಟ್ ಆಗುತ್ತೆ. ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ರಸಮ್ ಹಾಕೊಂಡು ಸಂಜೆ ಈವ್ನಿಂಗ್ ಹೊತ್ತಲ್ಲಿ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಅಥವಾ ಸುಮ್ಮನೆ ಆ ಬೋಟ್ಗಳನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಗುಡ್ ಮಾರ್ನಿಂಗ್. ನಮಗೆ ಇವತ್ತು ಇಲ್ಲಿ ಸ್ಯಾಟರ್ಡೇ, ಸೊ ಒಂದು ರೌಂಡ್ ಹೊರಗಡೆ ಹೊರಟಿದ್ದೀವಿ. ಇವತ್ತು ನಮ್ಮ ಒಂದು ಸೌತ್ ಇಂಡಿಯನ್ ಮೀಲ್ಸ್ ಕ್ರೇವಿಂಗ್ ಆಗ್ತಿತ್ತು, ತುಂಬ ಊಟ ಮಾಡಬೇಕು ಅಂತ. ಸೊ ನಮಗೆ ಇಲ್ಲಿ ಒಂದು ಟೊರೊಂಟೋಲಿ ಒಂದು ದೇಸಿ ಮನೆ ಅಂತ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ, ಸೌತ್ ಇಂಡಿಯನ್ ಪ್ರಾಪರ್ ಬಾಳೆ ಎಲೆ ಊಟ. ರಿಯಾನ್ಸ್ಗೂ ಇಷ್ಟ ಅಲ್ವಾ ಬಾಳೆ ಎಲೆ ಊಟ? ಅವನಿಗೂ ತುಂಬ ಇಷ್ಟ. ಊರಿಗೆ ಹೋದಾಗೆಲ್ಲ ಏನಾದರೂ ಫಂಕ್ಷನಲ್ಲಿ ಬಾಳೆ ಎಲೆ ಹಾಕ್ಕೊಟ್ರೆ ಅವನಿಗೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಬಾಳೆ ಎಲೆ ಊಟ ಮಾಡೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ದೇಸಿ ಮನೆ ಅಂತ ಒಂದು ರೆಸ್ಟೋರೆಂಟ್ ಇದೆ ಟೊರೊಂಟೋಲಿ. ಸೊ ಅಲ್ಲಿ ಬಾಳೆ ಎಲೆ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆ ರೆಸ್ಟೋರೆಂಟ್ ಹೇಗಿದೆ, ಆಮೇಲೆ ಹೆಂಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಅಲ್ವಾ ರೇಂಜ್? ಎಕ್ಸೈಟೆಡಾ ಊಟ ಮಾಡೋಕ್ಕೆ? ಅವನಿಗಿಂತ ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಆಗಿದೆ. ಯಾಕಂದರೆ ಒಂಥರ ಒಂದು ಸೌತ್ ಇಂಡಿಯನ್ ಮೀಲ್ಸ್ ತಿನ್ನಬೇಕು ಅಂತ ತುಂಬ ದಿನ ನಾವು ಮನೇಲಿ ಮಾಡ್ತೀವಿ, ಅದೇ ಸೇಮ್ ಸಾಂಬಾರು ರಸಮ್ ಅಂತ. ಬಟ್ ಸ್ಟಿಲ್ ಅದೊಂದು ರೆಸ್ಟೋರೆಂಟಲ್ಲಿ ತಿನ್ನೋದೊಂದು ರುಚಿನೇ ಬೇರೆ ಇರುತ್ತೆ. ಸೊ ಒಂದು ನೋಡೋಣ ಅಂತ ಹೊರಟಿದ್ದೀವಿ ಇವಾಗ. ವಡೆ ಇರೋದೆಲ್ಲ ಡೌಟ್ ನನಗೆ, ಇದು ಮೀಲ್ಸ್ ಅಲ್ಲ, ಸೊ ಅದರಲ್ಲಿ ಊಟ ಅಲ್ವಾ, ಸೊ ಅದರಲ್ಲಿ ವಡೆ ಇರೋಲ್ಲ ಅನ್ಸುತ್ತೆ. ನೋಡೋಣ ಏನೇನಿರುತ್ತೆ ಅಂತ. ಓಕೆನಾ? ರೇಯನ್ಸ್, ಆರ್ ಯು ಹಂಗ್ರಿ? ನಮ್ಗೆ ಆ್ಯಕ್ಚುಲಿ ಫುಲ್ ಹಸುವಾಗಿದೆ, ಬಟ್ ಇಲ್ಲಿ ಫುಲ್ ರಶ್ ಇದೆ. ವೇಟಿಂಗ್ ಟೈಮ್ ತುಂಬ ಇದೆ, ತುಂಬ ಜನ ಇದ್ದಾರೆ. ಒಳಗಡೆ ಬಂದು ವೇಟಿಂಗ್ಗೆ ಒಂದು 15 ಮಿನಿಟ್ಸ್ ಮಾಡಿದ್ವಿ ನಾವು. 1:45 ಏನೋ ಬುಕ್ ಮಾಡಿದ್ವಿ. ಸೊ 15 ಮಿನಿಟ್ಸ್ ವೇಟ್ ಮಾಡಿ ಇವಾಗ ಬಂದು ಕೂತಿದ್ದೀವಿ ಬಾಳೆ ಎಲೆ ಊಟಕ್ಕೆ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಅದು ಈ ರೆಸ್ಟೋರೆಂಟಲ್ಲಿ ಏನಂದರೆ ವೀಕೆಂಡ್ಸಲ್ಲಿ ಮಾತ್ರ ಬಾಳೆ ಎಲೆ ಊಟ ಇರುತ್ತೆ, ಬೇರೆ ಟೈಮಲ್ಲಿ ನಾರ್ಮಲ್ ಊಟ. ಬಟ್ ಬಾಳೆ ಎಲೆ ಊಟ ಇರೋದು ವೀಕೆಂಡ್ಸಲ್ಲಿ ಮಾತ್ರ. ಸೊ ತುಂಬ ರಶ್ ಆಗಿಬಿಡುತ್ತೆ. ಸೊ ಮುಂಚೆನೇ ಬುಕ್ ಮಾಡಿ ಬರಬೇಕು ನೀವು ಬರೋದಾದರೆ. ನಮಗೆ ಊಟ ಸರ್ವ್ ಆಗಿದೆ ಫೈನಲಿ. ಇಲ್ಲೇನೇನಿದೆ, ಅನ್ನ ಹಪ್ಪಳ ಇದೆ, ಆಮೇಲೆ ಇಲ್ಲೊಂದು ಪಲಾವ್ ಥರ ಎಕ್ಸ್ಟ್ರಾ ರೈಸ್ ಇದೆ, ಪಾಯಸ ಇದೆ, ಮೊಸರಿದೆ, ಇಲ್ಲಿ ರಸಮ್ ಇದೆ, ಸಾಂಬಾರಿದೆ, ಇಲ್ಲೊಂದು ಕೂರ್ಮಾ ಥರ ಇದೆ, ಇಲ್ಲೊಂದು ಪಲ್ಯ ಇದೆ. ಇದೇನಪ್ಪ ಇದು ಗೊತ್ತಿಲ್ಲ, ಏನೋ ತಿಕ್ಕಿದೆ, ಏನು ಗೊತ್ತಿಲ್ಲ. ಇದು ಒಂದು ಮೆಣಸು ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಇದ್ರೊಳಗಡೆ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಚಿಲ್ಲಿ ಬೋಂಡ ಥರ ಏನೋ ಒಂದು ಮಾಡಿದ್ದಾರೆ. ಹಪ್ಪಳ ಇಂದ ಸ್ಟಾರ್ಟ್ ಮಾಡಿದ್ದಾನೆ ತಿನ್ನಕ್ಕೆ. ನಾನು ಹಾಕ್ಕೊಡ್ತೀನಿ, ಹಿಂಗೆ ಹಿಂಗೆ ಹಾಕೋಬೇಕನ್ನ ಇದ್ರ ಮೇಲೆ ಇಟ್ಟು ಈಗ ಇದಕ್ಕೆ ಯಾವ ಸಾರು ಹಾಕ್ಬೇಕು? ನಿಮಗೆ ತಿಳಿ ಸಾರು ರಸಮ್ ಹಾಕ್ಬೇಕಾ, ಸಾಂಬಾರು ಹಾಕ್ಲಾ? ಸಾಂಬಾರು ಹಾಕ್ಲಾ? ಟೇಸ್ಟು ನಾವು ಇಂಡಿಯಾದಲ್ಲಿ ತಿನ್ನೋ ಥರನೇ ಇದೆ. ಯೂಶ್ವಲಿ ಇಲ್ಲೆಲ್ಲ ಬೇರೆ ಸೌತ್ ಇಂಡಿಯನ್ ಏನಾದರೂ ರೆಸ್ಟೋರೆಂಟ್ ಹೋದಾಗ ನಮಗೆ ಅದು ಸಾಂಬಾರೆಲ್ಲ ಅದ್ರಲ್ಲಿ ಟೇಸ್ಟೇ ಇದೆ ಅಂತ ಅನಿಸಲ್ಲ. ಅಂದರೆ ಒಂಥರ ನಮಗೆ ಇಂಡಿಯನ್ ಟೇಸ್ಟ್ ಬರಲ್ಲ, ಇಂಡಿಯನ್ ಸಿಗೋ ಥರ. ಬಟ್ ಇದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಹೆಂಗಿರುತ್ತೆ ಅದೇ ಥರ ಟೇಸ್ಟ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಅನ್ಲಿಮಿಟೆಡ್ ಮೀಲ್ಸ್ ಇದೆ, ನಿಮ್ಗೆ ಎಷ್ಟು ಬೇಕಿದ್ರು ಊಟ ಮಾಡ್ಬೋದು ಅಷ್ಟು. ಬಟ್ ಚಪಾತಿ ಪೂರಿ ಎಲ್ಲ ಒಂದು ಸ್ವಲ್ಪ ಮಿಸ್ ಆಯಿತು ಆ್ಯಕ್ಚುಲಿ. ಅದು ಇದ್ದಿದ್ದರೆ ಏನಾದರೂ ಒಂದು ಸೈಡಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು, ಒಂದು ಕಾಂಬಿನೇಷನ್ ಚಪಾತಿ ಆರ್ ಪೂರಿ. ಯೂಶ್ವಲಿ ಸೌತ್ ಇಂಡಿಯನ್ ಮೀಲ್ಸ್ ಅಂದರೆ ಅದ್ರಲ್ಲಿ ಚಪಾತಿ ಆರ್ ಪೂರಿ ಬಂದೇ ಬರುತ್ತೆ. ಬಟ್ ಇದರಲ್ಲಿ ಚಪಾತಿ ಪೂರಿ ಏನೂ ಇಲ್ಲ.
ವಡೆ ಅಂತೇಳಿ ಹಂಚಿಗೆ ವಡೆ ಬೇಕಿತ್ತಂತೆ, ಅದು ಮಿಸ್ ಆಗ್ತಿದೆ. ಇವಾಗ ಕೇಳೋಣ, ಓಕೆ? ಎಕ್ಸ್ಟ್ರಾ ಬೇಕಿದ್ರೆ ಅವ್ರ ಹತ್ರ ಕೇಳಿ ತೊಗೊಳೋಣ ಇವಾಗ. ರಸಮ್, ಯಮ್ಮಿ ರಸಮ್ ಜೊತೆಗೆ ಹಪ್ಪಳ, ಆಮೇಲೆ ಮತ್ತೆ ಒಂದು ಊಟ. ಸೂಪರ್. ಈ ಊಟ ಆಯಿತು, ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಒಂದು ಪಲ್ಯ ಮತ್ತು ಇದೇನೋ ಒಂದು ಸ್ವಲ್ಪ ಅದೇನೋ ಗೊತ್ತಿಲ್ಲ, ಹುಳಿ ಇದೆ ತುಂಬ. ಸೊ ಅದೊಂದು ಸ್ವಲ್ಪ ಬಿಟ್ಟಿದ್ದೀನಿ ಹಾಗೆ. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ನನಗಂತೂ ಅವ್ರು ಒಂದು ಫಸ್ಟ್ ಟೈಮ್ ಕೊಟ್ಟಿದ್ದು ಊಟನೇ ಸಾಕಾಯಿತು. ಇನ್ನೊಂದ್ಸರಿ ತರಿಸ್ಕೊಳ್ಳಿಲ್ಲ. ಬಟ್ ರಸಮ್ ರಸಮ್ ಮಾತ್ರ ತುಂಬ ಚೆನ್ನಾಗಿತ್ತು. ರಸಮ್ ಇನ್ನೊಂದ್ಸರಿ ತರಿಸ್ಕೊಂಡು ಕುಡಿದು, ಆಮೇಲೆ ಪಾಯಸನೂ ತಿಂದು, ಮಜ್ಜಿಗೆನೂ ಕುಡಿದು ಊಟ ಆಯಿತು. ಫುಲ್ಲಾಗಿದೆ ಹೊಟ್ಟೆ. ಅದರ ನಿಂಗೇನು ಇಷ್ಟ ಆಯಿತು ಅಂತ ಹೇಳಿ? ಹಪ್ಪಳ ಮತ್ತು ಸಾಂಬಾರು. ಸೊ ಊಟ ಆದಮೇಲೆ ಒಂದು ಪಾನ್ ತಿನ್ಬೇಕಲ್ವಾ? ನಂದು ಫೇವ್ರೆಟ್ ಇದು ಸ್ವೀಟ್ ಪಾನ್. ಇದೇನಾ ಇದು ಪಾನ್ ಇದು ತಿನ್ನಕ್ಕೆ. ಲೀಫ್ ಒಳಗಡೆ ಏನೇನೋ ಇದೆಲ್ಲ ಇರುತ್ತೆ. ಊಟ ಆಯ್ತಲ್ಲ, ಸ್ವಲ್ಪ ಅದನ್ನು ಕರಗಿಸ್ಬೇಕು ಇವಾಗ ಅಂತ ಹತ್ತಿರದಲ್ಲಿ ಇಲ್ಲಿ ಒಂದು BluffersPark ಅಂತ ಇದೆ ಸ್ಕ್ಯಾರ್ಬರೋಲಿ. ಅಲ್ಲಿ ಬಂದಿದ್ದೀವಿ ಇವಾಗ. ಏನಿಲ್ಲ, ಅದೇ ನೀರಿರೋ ಜಾಗ. ನೀವು ನೋಡಿದರೆ ನನ್ನ ವೀಡಿಯೋಸನ್ನು ಯೂಶ್ವಲಿ ನಾವೆಲ್ಲೇ ಹೋದರೂ ಇದರಲ್ಲಿ ಫಾಲ್ಸ್ ಇರುತ್ತೆ, ಇಲ್ಲ ನೀರಿರುತ್ತೆ, ಇಲ್ಲ ಸ್ನೋ ಇರುತ್ತೆ. ಅದು ಬಿಟ್ಟರೆ ಕೆನಡಾಲಿ ಈ ಥರ ಏನು ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ ಜಾಸ್ತಿ ಎಲ್ಲ ನೀರಿರೋ ಜಾಗಗಳೇ ಇರೋದು. ಸೊ ಸದ್ಯ ಇವಾಗ ಒಂದು ರೌಂಡ್ BluffersPark ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಂಜೆ ಈವ್ನಿಂಗ್ ಹೊತ್ತಲ್ಲಿ ಕುತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ, ಅಥವಾ ಸುಮ್ಮನೆ ಆ ಬೋಟ್ಗಳನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಸೊ ಇದು ಒಂದು ನಿಮಗೆ ಒಂದು ಒನ್ ಡೇ ಟ್ರಿಪ್ ಆಗುತ್ತೆ. ಆ್ಯಕ್ಚುಲಿ ನೀವು ಅದೇ ಇವಾಗ ಅಲ್ಲಿ ದೇಸಿ ಮನೆಗೆ ಏನಾದರೂ ಮಧ್ಯಾಹ್ನ ಊಟಕ್ಕೆ ಬಂದರೆ ವೀಕೆಂಡಲ್ಲಿ ಅಲ್ಲಿಂದ ಇಲ್ಲಿ BluffersPark ಬರ್ಬೋದು. ಒಂದು 5-10 ಕಿಲೋಮೀಟರ್ಸ್ ಅಷ್ಟೇ ಅಲ್ಲಿಂದ. ಸೊ ಬಂದು ಇಲ್ಲೊಂದು ಡೇ ಸ್ಪೆಂಡ್ ಮಾಡ್ಬೋದು. ಲೈಕ್ ಆಫ್ಟರ್ನೂನಿಂದ ಈವ್ನಿಂಗ್ ತನಕ ಸನ್ಸೆಟ್ ಎಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ಇಲ್ಲಿಂದ. ಆಮೇಲೆ ಊಟ ಮಾಡಿ ಫುಲ್ ಆಯಿತು, ನೀವು ಮಲ್ಕೋಬೇಕು ಅಂದರೂ ಇಲ್ಲೇ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಆ್ಯಕ್ಚುಲಿ ಉದ್ದ ಕಲ್ಲಾಕ್ಬಿಟ್ಟಿದ್ದಾರೆ, ಹಿಂಗೆ ಹೊರ್ಕೊಂಬಿಟ್ಟು ಹಿಂಗೆ ಮಲ್ಕೊಂಡ್ರೆ ನಿದ್ದೆನೂ ಬರುತ್ತೆ ಚೆನ್ನಾಗಿ. ಸೊ ಎರಡೂ ಕೆಲಸ ಆಗುತ್ತೆ. ಸೊ ನೋಡಿ, ನೀವು ಏನಾದ್ರು ಅಲ್ಲಿಗೆ ಬಂದರೆ, ನೀವು ಹೊಸದಾಗಿ ಬಂದಿರೋರಾದರೆ ಆಬ್ವಿಯಸ್ಲಿ ಇಲ್ಲಿರೋರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ನೀವು ಹೊಸದಾಗಿ ಬಂದಿರೋರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಥರ ಒಂದು ಪ್ಲ್ಯಾನ್ ಮಾಡ್ಬೋದು ನೀವು ವೀಕೆಂಡ್. BluffersPark ಆ್ಯಕ್ಚುಲಿ ಮೇನ್ ಫೇಮಸ್ ಇರೋದು ಅಲ್ಲಿ ಏನು ಬ್ಯಾಕ್ಗ್ರೌಂಡಲ್ಲಿ ವೈಟಿಶ್ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ಅದನ್ನೇ ಆ್ಯಕ್ಚುಲಿ ಬ್ಲಫ್ಸ್ ಅಂತ ಹೇಳ್ತಾರೆ ಅನಿಸುತ್ತೆ. ಮೇ ಬಿ ಗೊತ್ತಿಲ್ಲ, ಗೂಗಲ್ ಮಾಡಬೇಕು. ಸೊ ಇಲ್ಲಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನೋ ಒಂಥರ ಸ್ಯಾಂಡ್ ಅಕ್ಯುಮುಲೇಟ್ ಆಗಿರೋ ಥರ ಒಂದು ಇದಿದೆ ಅಲ್ಲಿ. ಅದ್ರ ಜೊತೆ ಈ ನೀರು ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಇವನಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಾನು ಇವನು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅಂತ. ಎಲ್ಲೇ ಹೋಗಲಿ ಹಾಫ್ ಎನ್ ಅವರ್ ಸ್ಟಾರ್ಟ್ ಆಗುತ್ತೆ, ಮನೆಗೆ ಹೋಗೋಣ. ಐ ಡೋಂಟ್ ನೋ ಮನೆಯಲ್ಲಿ ಏನು ಮೊಟ್ಟೆ ಇಡ್ತಾನೆ ನೀವು ಹೋಗಿ ಅಂತ. ಇಲ್ಲಿ ರಾತ್ರಿ 8:30 ಮೇಲೆ ಸನ್ಸೆಟ್ ಆಗೋದು. 8 ಗಂಟೆಗೂ ಅಲ್ಲ, ಆ್ಯಕ್ಚುಲಿ 8:15 ಸಮಥಿಂಗಿಗೆ ಸನ್ಸೆಟ್ ಆಗುತ್ತೆ. ಅಲ್ಲಿ ತನಕ ಎಷ್ಟು ಚೆನ್ನಾಗಿ ಬಿಸಿಲಿರುತ್ತೆ. ಇವಾಗಲೇ ವಿಂಟರಲ್ಲಿ ಹೇಗೂ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಸಮ್ಮರ್ ಹತ್ರ ಬರ್ತಾ ಇದೆ, ಸ್ವಲ್ಪ ಹೊರಗಡೆ ಹೋಗೋಣ ಅಂದರೆ ಈ ಒಂದು ಗೋಳು ಮನೆಗೆ ಹೋಗೋಣ ಅಂತ ಶುರು ಮಾಡ್ಕೊತಾನೆ. ನೋಡಲಿ
ಹೋಗ್ಬೇಕಾ ಮನೆಗೆ? ನೋಡಿಲಿ ಅಲ್ಲಿ ತುಂಬಾ ಇನ್ಸೆಕ್ಟ್ಸ್ ಇದೆ. ಏನೋ ಒಂದು ಸಣ್ಣ ಸಣ್ಣ ಇಲ್ಲಿ ಇನ್ಸೆಕ್ಟ್ಸ್ ಎಲ್ಲ ಏನೋ ಇದೆ ಆಡ್ತಾ ಇದೆ ಫ್ಲೈ ಥರ. ಅದಕ್ಕೆ ಅವ್ನಿಗೆ ಫುಲ್ ಇರಿಟೇಟ್ ಆಗ್ತಿದೆ. ಅದನ್ನೇ ನೋಡ್ಕೊಂಡು ಕೂತಿದ್ದಾನೆ ಅವಾಗಿಂದ. ಅಪ್ಪ ಏನು ಇವಾಗ ಚಳಿ ಹೋಯ್ತಲ್ಲ ಕಂಪ್ಲೀಟ್ ಆಗಿ. ಅಪ್ಪ ಇನ್ನೊಂದು ಹೋಯ್ತಾ ಚಳಿ? ಜಾಕೆಟ್ ತಗೋ. ಇದೇ ಪ್ರೀತಿ ಇದೇ ಖುಷಿ. ಆ ಸಾಂಗ್ ಅವನಿಗೆ ಭಾರಿ ಇಷ್ಟ ಆಯ್ತಾ? ಯಾವ್ದು ಹೇಳು? ಇದೇ ಸ್ವರ್ಗ, ಲವ್ ಮಾಕ್ಟೇಲ್ 2 ಇದೇ ಸ್ವರ್ಗ. ಯಾವಾಗಲೂ ಹೇಳ್ತಾ ಇರ್ತಾನೆ ಇದೇ ಸ್ವರ್ಗ ಅಂತ. ಸೊ ಬ್ಲಫರ್ಸ್ ಪಾರ್ಕಿಗೆ ಬಂದರೆ ಅಲ್ಲೇ ಮುಂದೆ ಬಂದರೆ ಒಂದು ಸ್ವಲ್ಪ ನಿಮಗೆ ಬೀಚ್ ಕೂಡ ಇದೆ. ಸೊ ಆಲ್ ಇನ್ ಒನ್ ವೆಲ್ಕಮ್ ನೋಡಿ ಇಲ್ಲಿ ಹಾಕಿದ್ದಾರೆ, ವೆಲ್ಕಮ್ ಟು ಬ್ಲಫರ್ಸ್ ಪಾರ್ಕ್ ಬೀಚ್ ಅಂತ. ಸೊ ಇವತ್ತಿನ ನಮ್ಮ ಕೊನೆಯ ವಿಸಿಟು ಬ್ಲಫರ್ಸ್ ಪಾರ್ಕ್ ಬೀಚ್ಗೆ. ನೋಡಿ ಇಲ್ಲಿದೆ, ಚೆನ್ನಾಗಿದೆ, ಬೀಚ್ ಥರನೇ ಇದೆ. ಆದರೆ ಜಾಸ್ತಿ ವೇವ್ಸ್ ಇಲ್ಲ, ಒಂದು ಸ್ವಲ್ಪ ವೇವ್ಸ್ ಬರ್ತಾ ಇದೆ ನೋಡಿ ಅಲ್ಲಿ ಅಷ್ಟೇ. ಪಾಪ ಅವರು ತುಂಬ ಸೈಲೆಂಟಾಗಿ ಬರ್ತಾ ಇದ್ದಾರೆ ಅಷ್ಟೇ ಅವರು. ಆ್ಯಂಡ್ ಇವರು ಇನ್ನೂ ಅಲ್ಲಿ ಇನ್ಸೆಕ್ಟ್ ಬರ್ತಾ ಇದೆ, ಅದನ್ನು ತೆಗೆಯೋದ್ರಲ್ಲೇ ಇದ್ದಾರೆ ಇನ್ನು. ಯಾಕೋ ಇವತ್ತಿಲ್ಲಿ ತುಂಬ ಇನ್ಸೆಕ್ಟ್ಸ್ ಇದೆ ಆ್ಯಕ್ಚುಲಿ, ಸಣ್ಣದು. ಸೊ ಮೈ ಮೇಲೆ ಎಲ್ಲ ಬರ್ತಾ ಇದೆ ಒಂದು ರಾಶಿ. ಸೊ ಅದು ಅವಾಗಿಂದ ಅವ್ನಿಗೆ ಅದನ್ನು ತೆಕ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ನಾವು ಒಂದು ಬೀಚ್ಗೆ ಹೋಗಿದ್ವಿ. ಅದು ಆ್ಯಕ್ಚುಲಿ ಆ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿತ್ತು. ಟು ಬಿ ಏನಕ್ಕೆ ಅಂದರೆ ಇವನು ಅದ್ರಲ್ಲಿ ಫುಲ್ ಹತ್ಬಿಟ್ಟಿದ್ದ, ನಾನು ನೀರಿಗೆ ಕಾಲು ಹಾಕಲ್ಲ ಅಂತ ಹೇಳ್ಬಿಟ್ಟು. ಲಂಡನ್ ಕಡೆ ಹೋದಾಗ ಯಾವುದೋ ಒಂದು ಬೀಚ್, ಅದು ಯಾವುದಂತ ನೆನಪಿಲ್ಲ. ಸೊ ಅಲ್ಲಿ ಇವನಿಗೆ ಮರಳಿಗೆ ಕಾಲು ಇಡ್ಸೋಣ ಅಂತ ಹೇಳ್ಬಿಟ್ಟು ಇವನನ್ನ ಗ್ರ್ಯಾಂಡ್ ಬೆಂಡ್ ಬೀಚು ಇವನಿಗೆ ಮರಳಿಗೆ ಕಾಲು ಇಡಿಸ್ಬೇಕು ಅಂತ ಹೇಳಿ ತುಂಬ ಟ್ರೈ ಮಾಡಿ ಅದನ್ನು ಅವನು ಏನೇನೋ ಇವಾಗಲೂ ಹೇಳ್ತಾ ಇದ್ದೀನಿ ಒಂದ್ಸರಿ ತೆಗೆದು ಟ್ರೈ ಮಾಡು ಅಂತ. ಬಟ್ ಇವತ್ತು ಮೂಡಿಲ್ಲ. ಇವತ್ತು ನನಗೂ ಸುಮ್ಮನೆ ನೀರಿಗೆ ಕಾಲು ಹಾಕೋದು ಬೇಡ ಅನಿಸ್ತಾ ಇದೆ. ಸೊ ಜಾಸ್ತಿ ಫೋರ್ಸ್ ಮಾಡ್ತಾ ಇಲ್ಲ. ಇಲ್ಲೇನಾ ಶೂ ತೆಗೆದು? ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಲೀಸ್ ಓಕೆ. ಸ್ವಲ್ಪ ಇವತ್ತು ಆ್ಯಕ್ಚುಲಿ ಕೋಲ್ಡ್ ಇದೆ, ಒಂದು ಸ್ವಲ್ಪ ಹೌದಾ ಅಲ್ವಾ ಅಂತ ಕೋಲ್ಡ್ ಇದೆ. ಸೊ ಬೇಡ ಅಂತ. ಇನ್ನೂ ಒಂದು ಸ್ವಲ್ಪ ಫುಲ್ ಸಮ್ಮರ್ ಬರಲಿ, ಆಮೇಲೆ ಕಾಲೇನು ಆಗ್ಬಿಡ್ತೀನಿ ನಾನು ಬೀಚ್ಗೆ ನಿನ್ನನ್ನು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಹೋಲ್ ಡೇ, ಸ್ಯಾಟರ್ಡೇ ವೀಕೆಂಡು. ಬಾಳೆ ಎಲೆ ಊಟ ಜೊತೆ ಏನಿದು ಬ್ಲಫರ್ಸ್ ಪಾರ್ಕ್ ವೀಕೆಂಡ್ ನಮ್ಮದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿ ಟಾಟಾ ಬಾಯ್ ಬಾಯ್. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ 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 ಬಾಯ್. ಸ್ಕಾರ್ಬರೋ ಬ್ಲಫ್ಸ್ ಇದೇನು ಫೇಮಸ್ ಅಂತ ಹೇಳ್ಬೇಕಿತ್ತು ನಾನು.